ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಪ್ರಿಯರೇ, ಈ ಲಾಕ್ಡೌನ್ ಸಮಯದಲ್ಲಿ ನಾವು ಕುಟುಂಬವಾಗಿ ಒಟ್ಟಿಗೆ ಇದ್ದೀವಿ. ನಮಗೆಲ್ಲ ಗೊತ್ತು, ಕುಟುಂಬದಲ್ಲಿ ಇವತ್ತು ಸುಮಾರು ಸಮಸ್ಯೆಗಳಿದೆ. ಕುಟುಂಬಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಇವತ್ತು ಪ್ರಾರ್ಥನೆ ಇದೆ, ಅನೇಕ ಕುಟುಂಬಗಳಲ್ಲಿ ಕಲಹ ಕಚ್ಚಾಟಗಳಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ದಿನಗಳಲ್ಲಿ ನಮಗೆ ಬಲಿಪೂಜೆ ಇಲ್ಲ. ಆದರೆ ನಾವು ಯೇಸುವನ್ನು ಅರಿತು ಅನುಭವಿಸುವವರಾದರೆ, ಯೇಸು ಹೇಳ್ತಾರೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಒಂದು ಸೇರುತ್ತೀರೋ ಅವರ ಮಧ್ಯದಲ್ಲಿ ನಾನಿರ್ತೀನಿ. ಮತ್ತಾಯ ಶುಭ ಸಂದೇಶ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನನ್ನ ನಾಮದಲ್ಲಿ ನೀವು ಒಂದು ಸೇರಿದ್ರೆ ನಿಮ್ಮ ಮಧ್ಯದಲ್ಲಿ ನಾನಿರ್ತೀನಿ. ಅಂದರೆ ಅವರ ನಾಮದಲ್ಲಿ ನಾವು ಒಂದು ಸೇರಬೇಕು ಕುಟುಂಬವಾಗಿ, ಆಗ ನಮ್ಮ ಮಧ್ಯದಲ್ಲಿ ಯೇಸು ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ತುಂಬ ಮಂದಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಜಪಸರ ಮಾಡ್ತಾ ಇದ್ದೀವಿ, ಕುಟುಂಬದಲ್ಲಿ ಗಂಡ ಹೆಂಡತಿ ಚೆನ್ನಾಗಿರ್ತೀವಿ, ಎಲ್ಲ ಇರ್ತೀವಿ. ದೇವ್ರ ವಾಕ್ಯ ಹೇಳುತ್ತೆ, ವಿವಾಹ ಬಂಧನ ಪರಿಶುದ್ಧವಾಗಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ವಿವಾಹ ಬಂಧನ ಪರಿಶುದ್ಧವಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು. ಗಂಡ ಹೆಂಡತಿಯರ ಮಧ್ಯೆ ಪರಿಶುದ್ಧತ್ವ ಇರಬೇಕು. ನಮ್ಮ ನಾಲಿಗೆಯಿಂದ ಕೂಡ ಕೆಟ್ಟ ಮಾತುಗಳು ಬರದ ಹಾಗೆ ನಾವು ನೋಡ್ಕೊಳ್ಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇವತ್ತು ಇದೆಯಾ ಪ್ರಿಯರೇ? ಆ ಪರಿಶುದ್ಧತ್ವ ಇದೆಯಾ? ಏಕೆಂದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಲ್ಸ್ ಬರ್ತಾ ಇದೆ. ಸಿಸ್ಟರ್, ನಾನು ನನ್ನ ಗಂಡನ ತುಂಬ ನಂಬಿದ್ದೆ, ನನ್ನ ಹೆಂಡತಿಯನ್ನು ತುಂಬ ನಂಬಿದ್ದೆ. ಆದರೆ ಈ ಲಾಕ್ಡೌನ್ ಸಮಯದಲ್ಲಿ ನನಗೆ ಗೊತ್ತಾಯಿತು, ಅವನಿಗೆ ಪರಸ್ತ್ರೀ ಸಂಘ ಇದೆ, ಪರಪುರುಷನ ಸಂಘ ಇದೆ. ನನಗೆ ಗೊತ್ತಾಯಿತು, ತುಂಬ ನೋವಾಗ್ತಾ ಇದೆ ಸಿಸ್ಟರ್. ಪ್ರೈಸ್ ದ ಲಾರ್ಡ್. ನಾವು ದಾಂಪತ್ಯ ಜೀವನದಲ್ಲಿ ಎಲ್ಲೋ ಕಲ್ಲು ಬಂಡೆ ಮರದ ಹತ್ರ ಹೋಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ತಾಳಿ ಕಟ್ಟಿಲ್ಲ. ನಾವು ದೇವಾಲಯದಲ್ಲಿ ಪರಮ ಪ್ರಸಾದದ ಮುಂದೆ, ಯೇಸುವಿನ ಸಮ್ಮುಖದಲ್ಲಿ, ಗುರು ಹಿರಿಯರ ಮುಂದೆ ಕಷ್ಟದಲ್ಲೂ ದುಃಖದಲ್ಲೂ ನೋವಿನಲ್ಲೂ ನಲಿವಿನಲ್ಲೂ ಸಮಭಾಗಿಯಾಗಿರ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ನಾವು ತಾಳಿ ಕಟ್ಟಿ ವಿವಾಹ ಸಂಸ್ಕಾರಗಳಲ್ಲಿ ಒಂದಾಗಿದ್ದು. ವಿವಾಹ ಸಂಸ್ಕಾರ ದೇವರು ಅನುಗ್ರಹಿಸಲ್ಪಟ್ಟ ಅತೀ ದೊಡ್ಡ ಸಂಸ್ಕಾರ, ಅತೀ ದೊಡ್ಡ ಸಂಸ್ಕಾರ. ಇವತ್ತೊಂದು ಗುರುಗಳಾಗಿರೋದಿರಲಿ, ಒಂದು ಕನ್ಯಾಸ್ತ್ರೀಯರಾಗೋದಿರಲಿ, ಒಂದು ಪೋಪ ಆಗೋದಿರಲಿ, ಅಥವಾ ಎಷ್ಟೇ ದೊಡ್ಡ ಮೇಧಾವಿ ಪಂಡಿತರು ಯಾರೇ ಆಗಿದ್ರು, ಎಲ್ಲರೂ ಬರೋದು ಒಂದು ಕುಟುಂಬದಿಂದ. ಒಂದು ವಿವಾಹ ಸಂಸ್ಕಾರದಲ್ಲಿ ದಂಪತಿಗಳ ಪ್ರೇಮದಲ್ಲಿ ನಾವು ಹುಟ್ಟಿರ್ತೀವಿ, ತಂದೆ ತಾಯಿಯ ಮಕ್ಕಳಾಗಿ ಈ ಲೋಕಕ್ಕೆ ಬಂದಿರ್ತೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಆ ದೇವರು ಒಂದುಗೂಡಿಸಿದನ್ನು ಯಾವುದೇ ಶಕ್ತಿಗಳೋ ವ್ಯಕ್ತಿಗಳೋ ಬೇರ್ಪಡಿಸಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮ ಗಂಡ ನಮಗೆ ಸೇರಿದ್ದು, ನಮ್ಮ ಹೆಂಡತಿ ನಮಗೆ ಸೇರಿದ್ದು, ನಮ್ಮ ತಂದೆ ತಾಯಿ ನಮಗೆ ಸೇರಿದ್ದು, ನಮ್ಮ ಕುಟುಂಬ ಸ್ವರ್ಗದಿಂದ ನೇಮಿಸಲ್ಪಟ್ಟು ವಿವಾಹ ಸಂಸ್ಕಾರ ಮದುವೆ ಜೀವನದಲ್ಲಿ ಒಂದಾಗೋದು ನಾವು ಸ್ವರ್ಗದಿಂದಲೇ ಅದು ಅಂಗೀಕರಿಸಲ್ಪಟ್ಟು ವಿವಾಹ ಬಂಧನ ಈ ಭೂಲೋಕದಲ್ಲಿ ಸಂಸ್ಕಾರವಾಗಿ ಅನುಗ್ರಹಿಸಲ್ಪಡುತ್ತೆ ಅಷ್ಟೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನನಗೆ ತುಂಬ ನೋವಿನ ಸಂಗತಿ ಅಂತ ಹೇಳಿದರೆ, ನಿನ್ನೆ ಒಂದು ಹೆಣ್ಣು ಮಗು, ಒಂದು ಮಗಳು 10th PU ಇರೋ ಒಂದು ಮಗು ನನಗೆ ಕಾಲ್ ಮಾಡಿ ಹೇಳಿದ್ಲು, ಸಿಸ್ಟರ್, ನಮ್ಮ ಅಪ್ಪನಿಗೆ ಇನ್ನೊಂದು ಸಂಬಂಧ ಇದೆ. ನಮ್ಮ ತಂದೆ ತಾಯಿ ತುಂಬ ಪ್ರೀತಿ ಮಾಡ್ತಾ ಇದ್ರು ಸಿಸ್ಟರ್. ಅವರು ಜಗಳ ಆಡಿದ್ದು, ಸೀರಿಯಸ್ ಆಗಿ ಜಗಳ ಆಡಿದ್ದು ನನ್ನ ಲೈಫಲ್ಲಿ ನೋಡೇ ಇಲ್ಲ, ಇಷ್ಟು ತನಕ ನೋಡೇ ಇಲ್ಲ. ಈ 10, 14, 15 ವರ್ಷಗಳ ಕಾಲ ನಮ್ಮ ತಂದೆ ತಾಯಿ ಕಚ್ಚಾಡೋದು, ಜಗಳಾಡೋದು ನಾನು ನೋಡಿಲ್ಲ, ಸೀರಿಯಸ್ ಆಗಿ ಜಗಳಾಡೋದು. ಆದರೆ ಈ ಲಾಕ್ಡೌನ್ ಸಮಯದಲ್ಲಿ ಒಂದು ದಿನ ಕೂಡ ನನ್ನ ತಂದೆ ತಾಯಿ ಪ್ರೀತಿಯಲ್ಲಿ ಐಕ್ಯತೆಯಲ್ಲಿರೋದು ನಾನು ನೋಡಿಲ್ಲ. ನನಗೆ ತುಂಬ ನೋವಾಗ್ತಾ ಇದೆ ಸಿಸ್ಟರ್. ನನಗೆ ಕಲಿಯಕ್ಕಾಗ್ತಾ ಇಲ್ಲ. ಕಲಿಬೇಕು ಅಂತ ಹೇಳಿ ನಾನು ಪುಸ್ತಕ ತಗೊಳ್ತೀನಿ, ಕಲಿಬೇಕು ಅಂತ ಹೇಳಿ ಆ್ಯಪ್ ಓಪನ್ ಮಾಡ್ತೀನಿ, ನನಗೆ ಕಲಿಯೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಮೊದಲನೇ ಥರದಲ್ಲೇ ಈಗಲೂ ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇದೆ. ತಂದೆ ತಾಯಿ ಮಂಡಿ ಊರ್ತಾರೆ, ತಂದೆ ತಾಯಿ ಸ್ತುತಿ ಮಾಡ್ತಾರೆ, ತಂದೆ ತಾಯಿ ಎಲ್ಲವನ್ನು ನಮಗಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವಿನ ಮಗಳಾಗಿ ಒಂದು ಸಂಗತಿ ಹೇಳ್ತೀನಿ ಪ್ರಿಯರೇ, ಗಂಡ ಇರಲಿ, ಹೆಂಡತಿ ಇರಲಿ, ಗಂಡಸರಿರಲಿ, ಹೆಂಗಸರಿರಲಿ, ಸ್ತ್ರೀಯರಿರಲಿ, ಪುರುಷರಿರಲಿ, ಯುವಕರಿರಲಿ, ಯುವತಿಯರಿರಲಿ, ಮಕ್ಕಳಿರಲಿ, ಯಾರೇ ಇರಲಿ,
ನಮ್ಮ ಮುಖದಲ್ಲಿ ಸ್ವಲ್ಪ ಸೌಂದರ್ಯ ಇದ್ದು, ನಮ್ಮ ಪಾಕೆಟ್ ಅಲ್ಲಿ ಸ್ವಲ್ಪ ಹಣ ಇದ್ದು, ನಮಗೆ ಒಂದು ಅಧಿಕಾರ ಇದ್ದು, ನಮಗೆ ಲೋಕದಲ್ಲಿ ಒಂದು ಸ್ಥಾನಮಾನ ಇದ್ರೆ ನಮ್ಮ ಹಿಂದೆ ಬರ್ಲಿಕ್ಕೆ 100 ಜನ ಇರ್ತಾರೆ. ನಮ್ಮ ಪಾಕೆಟ್ದು ಹಣ ಖಾಲಿ ಆದ್ರೆ, ಈ ಸೌಂದರ್ಯ ಮಾಸಿ ಹೋದ್ರೆ, ಒಂದು ಮಾರಕ ವ್ಯಾಧಿ ಬಂದ್ರೆ, ಎಲ್ಲವನ್ನು ಕಳ್ಕೊಂಡು ನಾವು ಬೀದಿಯಲ್ಲಿ ಹೋಗೋರಾದ್ರೆ ನಮ್ಮನ್ನು ಮೂಸಿ ನೋಡಕ್ಕೆ ಯಾರೂ ಇರಲ್ಲ ಈ ಪ್ರಪಂಚದಲ್ಲಿ. ಆಗ ನಮ್ಮನ್ನು ಕಟ್ಟಿಕೊಂಡ ನಮ್ಮ ಗಂಡ, ಕಟ್ಟಿಕೊಂಡ ನಮ್ಮ ಹೆಂಡತಿ ಮಾತ್ರನೇ ನನಗಾಗಿ ನಿಮಗಾಗಿ ಇರೋದು ಪ್ರಿಯರೇ. ಅದು ಯಾರೇ ಇರ್ಲಿ, ಅದೊಂದು ತಲೆಯಲ್ಲಿಟ್ಕೊಳ್ಳಿ. ನಿಮಗೆ ಆಶೀರ್ವಾದ ಬೇಕಾ? ನಿಮ್ಮ ಕುಟುಂಬಕ್ಕೆ ಅನುಗ್ರಹ ಬೇಕಾ? ನಿಮ್ಮ ಕುಟುಂಬ ಕೃಪೆಯಿಂದ ತುಂಬಬೇಕಾ? ನಿಮ್ಮ ಕುಟುಂಬ ಏಳಿಗೆ ಅಭಿವೃದ್ಧಿ ಹೊಂದಬೇಕಾ? ನೀವು ಪರಿಶುದ್ಧವಾದ ಜೀವನ ನಡೆಸಿದಾಗ ಮಾತ್ರವೇ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ವಿಶೇಷವಾಗಿ ಒಂದು ನೆನಪಿಗಿಟ್ಟುಕೊಳ್ಳಿ, ನಾವು ಏನು ಬಿತ್ತುತ್ತೀವಿ ಅದೇ ಕೊಯ್ತೀವಿ. ನಮ್ಮ ಮಕ್ಕಳೀಗ ಆನ್ಲೈನ್ ಕ್ಲಾಸಲ್ಲಿ ಇರುವಾಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲಿ ಲ್ಯಾಪ್ಟಾಪ್ ಇದೆ, ಎಲ್ಲರ ಕೈಯಲ್ಲಿ ನೆಟ್ ಇದೆ. ಒಂದು ಬಟನ್ ಕ್ಲಿಕ್ ಮಾಡಿದರೆ ಸಾಕು, ಇಡೀ ಪ್ರಪಂಚದಲ್ಲಿರುವ ಎಲ್ಲವೂ ಅವರ ಟಿಪ್ ಆಫ್ ದ ಫಿಂಗರ್ ಅಲ್ಲಿ, ಬೆರಳಿನ ತುದಿಯಲ್ಲಿ ಅವರಿಗೆ ಸಿಗುತ್ತೆ. ನೀವು 24 ಗಂಟೆ ಪರಪುರುಷನಿಗೆ ಮೆಸೇಜ್ ಮಾಡಿಕೊಂಡು, ಪರಸ್ತ್ರೀಗೆ ಮೊಬೈಲ್ ಅಲ್ಲಿ ತಿಕ್ಕಿಕೊಂಡು, ಬಾತ್ರೂಮ್ ಅಲ್ಲಿ ಒಂದ್ಸಲ, ಕಿಚನ್ ಅಲ್ಲಿ ಒಂದ್ಸಲ, ಅಲ್ಲೊಂದ್ಸಲ, ಇಲ್ಲೊಂದ್ಸಲ, ಮೇಲೊಂದ್ಸಲ, ಕೆಳಗೆ ಒಂದ್ಸಲ ಮೊಬೈಲ್ ಅಲ್ಲಿ ನಾವು ಅಲ್ಲಾಡಿಸ್ತಾ ಇರುವಾಗ ಬೆಳೆದು ಬಂದ ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಬೇಡದಿರೋದನ್ನು ನೋಡ್ತಾ ಇರ್ತಾರೆ, ಬ್ಲೂ ಫಿಲಮ್ನ ನೋಡ್ತಾ ಇರ್ತಾರೆ, ಪೋಲಿ ಮೆಸೇಜ್ಗಳು ನೋಡ್ತಾ ಇರ್ತಾರೆ, ಪೋಲಿ ಜೋಕ್ಸ್ಗಳನ್ನು ಕೆಲವು ಮಕ್ಕಳಿಗೆ ಕಳಿಸ್ತಾ ಇರ್ತಾರೆ. ಮನಸ್ಸಲ್ಲಿ ಇಟ್ಕೊಳ್ಳುವ ಪರಿಶುದ್ಧ ಹೃದಯ ಯಾರಿಗೆ ಹೊಂದಿರ್ತಾರೋ ಅವರು ದೇವರನ್ನು ಕಾಣಲು ಸಾಧ್ಯ. ಪರಿಶುದ್ಧ ಹೃದಯ ಹೊಂದಿ ಯೇಸುವನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ಪಿತಾ ಸುತ ಪವಿತ್ರಾತ್ಮರ ತ್ರಿಯೇಕ ದೇವರಲ್ಲಿ ಐಕ್ಯಗೊಂಡು ನಾವು ಪ್ರಾರ್ಥಿಸುವಾಗ ನಾವು ಬೇಡುವುದಕ್ಕಿಂತ ಕೇಳುವುದಕ್ಕಿಂತ ಮಿಗಿಲಾಗಿ ಕೊಡುವ ದೇವರು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಕಾರ್ಯ ಸಾಧಿಸ್ತಾರೆ ಪ್ರಿಯರೇ. ಯಾವುದೇ ವಿಷಯ ಇರಲಿ, ಗಂಡ ಹೆಂಡತಿ ಕುಟುಂಬವಾಗಿ ಐಕ್ಯಗೊಂಡು ಕೈಗಳನ್ನು ಹೀಗೆ ಹಿಡಿದು ನೀವು ಒಂದು ಮನಸ್ಸಿನಿಂದ ಪ್ರಾರ್ಥಿಸಿ ನೋಡಿ. ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತೆ, ಯಾರು 2-3 ಒಂದೇ ಮನಸ್ಸಿನಿಂದ ಪ್ರಾರ್ಥಿಸ್ತಾರೋ ಅದು ಪರಲೋಕದ ತಂದೆಯಿಂದ ಅಂಗೀಕರಿಸಲ್ಪಟ್ಟು ಅದಕ್ಕೆ ಉತ್ತರ ಸಿಗುತ್ತೆ. ನೀವು ಗಂಡ ಹೆಂಡತಿ ಮಕ್ಕಳು ಒಂದು ಮನಸ್ಸಿನಲ್ಲಿ, ಒಂದು ಹೃದಯದಲ್ಲಿ ಕರಗಳನ್ನು ಹಿಡಿದು ಒಂದು ವಿಷಯಕ್ಕಾಗಿ ಪ್ರಾರ್ಥಿಸಿ ನೋಡಿ, ಅದು 100%, 101% ನಿಮ್ಮ ಕುಟುಂಬದಲ್ಲಿ ನಡೆದೇ ನಡೆಯುತ್ತೆ. ಅದು ನನ್ನ ಜೀವನದ ಅನುಭವ. ನಾವೇನು ಶ್ರೀಮಂತರಲ್ಲ. ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡುವಷ್ಟು, ನನ್ನ ಮಕ್ಕಳನ್ನ ಸೈಂಟಿಸ್ಟ್ ಮಾಡುವಷ್ಟು ನಮ್ಮ ಕುಟುಂಬ ಏನು ಶ್ರೀಮಂತರಲ್ಲ. ಆದರೆ ಇವತ್ತು ನನ್ನ ಮಗಳು ಯುರೋಪ್ ದೇಶದಲ್ಲಿ 5ನೇ ವರ್ಷದ MBBS ಮಾಡ್ತಿದ್ದಾಳೆ. ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಇಯರ್ BCom ರಿಸರ್ಚ್ ಮಾಡ್ತಾ ಇದ್ದಾನೆ. ಮಕ್ಕಳು ಒಳ್ಳೆ ಜೀವನದಲ್ಲಿ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಆಶೀರ್ವಾದದ ಮಕ್ಕಳಾಗಿ ಅನುಗ್ರಹಿಸಲ್ಪಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾನೇನು ದೊಡ್ಡ ಸಂತಳೋ ದೊಡ್ಡ ವಿಷಯನೋ ಏನೂ ಅಲ್ಲ. ದೊಡ್ಡ ಹಿರಿಯರಿಂದ, ಫಾದರ್ ಫ್ರಾಂಕ್ಲಿನ್, ಬ್ರದರ್ ಜಾರ್ಜ್, ಅನೇಕ ಗುರುಗಳ ಅನೇಕರ ಪ್ರಬೋಧನೆಯನ್ನು ಆಲಿಸಿ ಅನೇಕ ವಿಷಯಗಳನ್ನು ಕಲಿತುಕೊಂಡು ಬೈಬಲ್ ಮೂಲಕ, ಬೈಬಲಲ್ಲಿ ಇಲ್ಲದಿರೋದು ಈ ಲೋಕದಲ್ಲಿ ಯಾವುದೂ ಇಲ್ಲ ಪ್ರಿಯರೇ, ಯಾವುದೂ ಇಲ್ಲ. ಬೈಬಲ್ ಹೆಚ್ಚು ಓದುವಷ್ಟು ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ತುಂಬುತ್ತಾರೆ, ಆ ಪರಿಶುದ್ಧತ್ವದಿಂದ ನಮ್ಮನ್ನು ತುಂಬುತ್ತಾರೆ, ವಿವೇಕ ಜ್ಞಾನ ಅರಿವಿನಿಂದ ನಮ್ಮನ್ನು ತುಂಬುತ್ತಾರೆ. ಯಾವ ರೀತಿ ನಮ್ಮ ಕುಟುಂಬ ಏಳಿಗೆ ಅಭಿವೃದ್ಧಿಗೊಳ್ಳಬೇಕು, ಯಾವ ರೀತಿ ದೇವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಪವಿತ್ರಾತ್ಮರು ನಮಗೆ ಕಲಿಸಿಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಎಷ್ಟೋ ವರ್ಷದಿಂದ ಇದ್ದ ಕೆಟ್ಟ ಸಂಬಂಧ ಬಿಡಕ್ಕಾಗಲ್ಲ ಅಂತ ಹೇಳಿ ಕೆಲವರು ಹೇಳಿ ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತಾರೆ. ಬಿಡಬೇಕು ಅಂತ ಆಸೆ ಇದೆ, ಈ ಲಾಕ್ಡೌನ್ ಸಮಯದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಬಿಡಬೇಕು ಅಂತ ಆಸೆ ಇದೆ, ಬಿಡಕ್ಕಾಗ್ತಾ ಇಲ್ಲ. ನಾನು ಒಂದು ಹೇಳ್ತೀನಿ ಪ್ರಿಯರೇ, ನೀವು ಯಾವಾಗ ಬಿಡಬೇಕು ಅಂತ ಮನಸ್ಸು ಮಾಡ್ತೀರೋ ಆ ಕ್ಷಣದಲ್ಲಿ ಯೇಸು ನಿಮಗೆ ಆತ್ಮದ ಶಕ್ತಿಯನ್ನು ಕರುಣಿಸಿ ನಿಮಗೆ ಸಹಾಯ ಮಾಡ್ತಾರೆ. ಸಮಾರ್ಯದ ಸ್ತ್ರೀ 5 ಜನ ಗಂಡಂದಿರ ಜೊತೆ ಬದುಕಿದ ಆ ಮಹಿಳೆ, ಯೇಸು ಹೇಳ್ತಾರೆ, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನಿನಗೆ ದಾಹವಾಗುವುದಿಲ್ಲ. ಪವಿತ್ರಾತ್ಮನು ಸ್ವೀಕರಿಸ್ತಾಳೆ, ಯೇಸುವನ್ನು ಅರಿತು ಆ ಮಗಳು ಅನುಭವಿಸ್ತಾಳೆ. ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಯಾರಿಗೆ ಗೊತ್ತಿಲ್ಲದೆ ಅಂಚು ಬುರುಕಳಾಗಿ
ತಲೆ ಮೇಲೆ ಸೆರಗಾಕೊಂಡು ಮುಖ ಮುಚ್ಚಿ ನೀರಿಗೆ ಬಂದ ಆ ಮಹಿಳೆ ಯೇಸುವನ್ನು ಅರಿತು ಅನುಭವಿಸಿ ಪವಿತ್ರಾತ್ಮನು ಪಡೆದುಕೊಂಡಾಗ ಪವಿತ್ರಾತ್ಮ ಭರಿತಳಾದ ಆ ಮಹಿಳೆ ಊರು ಕೇಳುವಾಗೆ ಓಡಿ ಹೋಗ್ತಾಳೆ. ಕೇಳ್ರಪ್ಪೋ ಕೇಳಿ, ನನ್ನ ರಕ್ಷಕನನ್ನು ಕಂಡೆ ನಾನು, ನನ್ನ ಮಿಸ್ಸಿಯನನ್ನು ಕಂಡೆ ನಾನು, ನನ್ನ ಜೀವನದ ಚರಿತ್ರೆಯನ್ನು ಪುಟಪುಟವಾಗಿ ಬಿಚ್ಚಿಟ್ಟ ನನ್ನ ರಕ್ಷಕನನ್ನು ನಾನು ನೋಡಿದೆ. 2 ದಿನದ ಧ್ಯಾನ ಕೂಟವನ್ನು ಆ ಊರಲ್ಲಿ ಆ ಮಗಳ ಮುಖಾಂತರ ಅರೇಂಜ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸು ಹತ್ರ ಬನ್ನಿ. ನಮ್ಮ ಎಲ್ಲ ಭಾರಗಳು, ದುಃಖಗಳು, ನೋವುಗಳು, ನಿರಾಶೆಗಳು, ಸೋಲುಗಳು, ಎಲ್ಲ ದುರ್ಗುಣ, ದುರಭ್ಯಾಸಗಳು, ಬಿಡಕ್ಕಾಗದ ಎಲ್ಲ ದುಶ್ಚಟಗಳನ್ನು ಹೊತ್ತು ಯೇಸು ಹತ್ರ ಬನ್ನಿ. ಯೇಸುವಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಯೇಸು ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ, ನಾನು ನಿಮ್ಮ ಕುಟುಂಬವನ್ನು ಕಟ್ಟುತ್ತೀನಿ, ನಾನು ಕುಟುಂಬವನ್ನು ಅನುಗ್ರಹಿಸಿ ಆಶೀರ್ವದಿಸ್ತೀನಿ, ಬಿಡ್ಲಿಕ್ಕಾಗದ ಎಲ್ಲ ದುಶ್ಚಟಗಳನ್ನ, ಬಂಧನಗಳನ್ನು ನಾನು ಬಿಚ್ಚುತ್ತೀನಿ, ನಿಮ್ಮ ಕುಣಿಗಳನ್ನು, ನಿಮ್ಮ ಕಟ್ಟುಗಳನ್ನು ನಾನು ಬಿಚ್ಚಾಕ್ತೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕುಡುಕುತನದ ಚಟ, ಬೀಡಿ ಸಿಗರೇಟ್ ಸೇದೋದು, ಹನ್ಸ್ಪಾನ್ ಪರಾಗ್ ಹಾಕೋದು, ಬ್ಲೂ ಫಿಲಂ ನೋಡೋದು, ಪರಸ್ತ್ರೀ ಸಂಘ, ಪರಪುರುಷನ ಸಂಘ, ಆಶೀರ್ವಾದ ಇಲ್ಲದ ಜೀವನ, ಆಶೀರ್ವಾದ ಇಲ್ಲದ ಜೀವನ. ದೇವರ ಹತ್ರ ಬೇಕಾದಷ್ಟು ಆಶೀರ್ವಾದ ಇದೆ. ಆಶೀರ್ವಾದ ನಿನಗೆ ಬೇಕಾ? ನಿನಗೆ ಬೇಕಾ? ಈ ವಿಡಿಯೋ ವೀಕ್ಷಿಸುವಾಗ ಈ ನಿಮಿಷದಲ್ಲಿ ನೀನಾಗಿರುವ ಜಾಗದಲ್ಲಿ, ನೀನಾಗಿರುವ ಅವಸ್ಥೆಯಲ್ಲಿ ಮೊಣಕಾಲೂರಿ 2 ಕರಗಳನ್ನು ಮೇಲಕ್ಕೆತ್ತಿ, ಯೇಸುವೆ ಇಗೋ ಸ್ವಾಮಿ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನನ್ನನ್ನೇ ನಿನಗೆ ಸಮರ್ಪಿಸ್ತಿದ್ದೇನೆ ಯೇಸುವೆ. ನನಗೆ ಅಸಾಧ್ಯವಾದುದು ನಿಮಗೆ ಸಾಧ್ಯ ಸ್ವಾಮಿ. ನಿಮಗೆ ಅಸಾಧ್ಯವೆಂಬುದು ಯಾವುದು ಈ ಲೋಕದಲ್ಲಿ ಇಲ್ಲದಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ಸಮರ್ಪಿಸಿ, ಸಮರ್ಪಿಸಿ. ಒಂದೊಂದನ್ನು ಹೃದಯದಲ್ಲಿರುವ ಎಲ್ಲವನ್ನು, ಎಲ್ಲ ದುರ್ಗುಣ, ಎಲ್ಲ ದುಶ್ಚಟ, ಎಲ್ಲ ನೋವುಗಳು, ಎಲ್ಲ ಸೋಲುಗಳು, ಎಲ್ಲ ಏಕಾಂಗಿತನಗಳು, ಎಲ್ಲ ಆಂತರಿಕ ಗಾಯಗಳು ಸಮರ್ಪಿಸು ಯೇಸುವಿನಲ್ಲಿ. ಎಲ್ಲ ಭಯ ಭೀತಿಗಳನ್ನು ಸಮರ್ಪಿಸು. ಬೈಬಲಲ್ಲಿ 366 ಕಡೆ ಯೇಸು ಹೇಳಿದ್ದಾರೆ, ಹೆದರ್ಬೇಡ, ಭಯಪಡಬೇಡ, ಹಂಚಬೇಡ, ನಾನಿದ್ದೀನಿ ನಿನ್ನ ಜೊತೆಗೆ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸ್ತೀನಿ, ಬೆನ್ನತ್ತಿ ಪ್ರೀತಿ ಮಾಡ್ತೀನಿ, ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ದೇವರು ನಾನು. ಯೇಸು ನನಗಾಗಿ ನಿನಗಾಗಿ ಜೀವಿಸುವ ದೇವರು. ಯೇಸು ಒಂದೇ ಬಯಸೋದು ನಮ್ಮ ಪರಿಶುದ್ಧವಾದ ಹೃದಯ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು, ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು. ಭಯಪಡಬೇಡಿ. ತಿನ್ಲಿಕ್ಕೆ ಏನು ಮಾಡೋದು, ಕುಡಿಲಿಕ್ಕೆ ಏನು ಮಾಡೋದು? ಯೇಸು ಹೇಳ್ತಾರೆ, ಪರಲೋಕ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು, ಉಳಿದಿದೆಲ್ಲ ನಿನಗೆ ಸೇರಿಸಿ ಕೂರಿಸಿ ಕೊಡಲಾಗುವುದು, ಸೇರಿಸಿ ಕೂಡಿಸಿ ಕೊಡಲಾಗುವುದು. ಯೇಸುವಿನ ವಾಗ್ದಾನ. ಯೇಸು ಸುಳ್ಳು ಹೇಳುವ ದೇವರಲ್ಲ. ಯೇಸು ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ 100%, 101% ಯೇಸು ಆಶೀರ್ವದಿಸೇ ಯೇಸು ಆಶೀರ್ವದಿಸ್ತಾರೆ. ಯೇಸುವಿಗೆ ಬಿಟ್ಟು ಕೊಡಿರಿ ಪ್ರಿಯರೇ, ಯೇಸುವಿಗೆ ಬಿಟ್ಟು ಕೊಡಿರಿ. ಏನು ಮಾಡೋದು ನನ್ನ ಚಿಂತೆ, ನನ್ನ ದುಃಖ, ಏನು ಮಾಡೋದು ನಿರಾಶೆ, ಏನು ಮಾಡೋದು, ಅಳಬೇಡಿ. ಯೇಸುವಿಗೆ ಒಪ್ಪಿಸಿ, ಸರೆಂಡರ್ ಮಾಡಿ, ಕಂಪ್ಲೀಟ್ ಆಗಿ ಸರೆಂಡರ್ ಮಾಡಿ. ಯೇಸು ಬಿಡುಗಡೆ ಮಾಡ್ತಾರೆ. ಯೇಸು ನಿಮ್ಮ ಕುಟುಂಬವನ್ನು ಕಟ್ಟುತ್ತಾರೆ. 127ನೇ ಕೀರ್ತನೆಯಲ್ಲಿ ಯೇಸು ಹೇಳ್ತಾರೆ, ಮನೆ ಮಟ್ಟಗಳನ್ನು ಕರ್ತನು ಕಟ್ಟದಿದ್ದರೆ ಕಟ್ಟುವನ ಪ್ರಯತ್ನ ವ್ಯರ್ಥ. ಯೇಸು ನಮ್ಮ ಕುಟುಂಬವನ್ನು ಕಟ್ಟಬೇಕು. ಯೇಸು ನಮ್ಮ ಕುಟುಂಬವನ್ನು ಆಶೀರ್ವದಿಸಬೇಕು. 127ನೇ ಕೀರ್ತನೆ 2ನೇ ವಾಕ್ಯ ಹೇಳುತ್ತೆ, ಕರ್ತನನ್ನು ಆಶ್ರಯಿಸುವವರು, ಕರ್ತನನ್ನು ನಂಬಿದವರಿಗೆ ಕರ್ತನೇ ತನ್ನ ಭಕ್ತರಿಗೆ ನಿದ್ರೆಯಲ್ಲೂ ಪೋಷಿಸುತ್ತಾನೆ. ನಮಗೆ ಏನು ಬೇಕು ಯೇಸುವಿಗೆ ಗೊತ್ತುಂಟು. ನಮ್ಮ ಸಾಲ ಯೇಸುವಿಗೆ ಗೊತ್ತುಂಟು. ನಮ್ಮ ಬಡತನ ಯೇಸುವಿಗೆ ಗೊತ್ತುಂಟು. ಎಲ್ಲವೂ ಯೇಸುವಿಗೆ ಗೊತ್ತುಂಟು. ಯೇಸು ಕರುಣಿಸುವ ದೇವರು, ಯೇಸು ಕೊಡುವ ದೇವರು, ಯೇಸು ಒದಗಿಸುವ ದೇವರು, ಯೇಸು ಪೂರೈಸುವ ದೇವರು, ಯೇಸು ಆಶೀರ್ವದಿಸುವ ದೇವರು, ಯೇಸು ಬಿಡುಗಡೆ ಮಾಡುವ ದೇವರು. ಮತ್ತಾಯ ಶುಭ ಸಂದೇಶ 1ನೇ ಅಧ್ಯಾಯ 21ರಲ್ಲಿ ದೇವರು ವಾಗ್ದಾನ ಮಾಡ್ತಾರೆ, ಯೇಸು ಅಂದ್ರೆ ಆ ನಾಮ ಬಿಡುಗಡೆಯ ನಾಮ. ಅದರ ಅರ್ಥ ಬಿಡುಗಡೆ, ವಿಮೋಚನೆ, ಪಾಪದಿಂದ ವಿಮೋಚನೆ, ಶಾಪದಿಂದ ವಿಮೋಚನೆ, ದುಶ್ಚಟದಿಂದ ವಿಮೋಚನೆ, ದುರ್ಗುಣದಿಂದ ವಿಮೋಚನೆ, ಕಷ್ಟಗಳಿಂದ ವಿಮೋಚನೆ, ನಿಂದೆ ಅಪಮಾನಗಳಿಂದ ವಿಮೋಚನೆ, ಕಣ್ಣೀರಿನಿಂದ ವಿಮೋಚನೆ, ಏಕಾಂಗಿತನದಿಂದ ವಿಮೋಚನೆ. ಯೇಸು ವಿಮೋಚನೆ ನೀಡಲು, ಬಿಡುಗಡೆ ಮಾಡಲು ಜೀವಿಸುತ್ತಿರುವ ದೇವರು, ಅಡ್ರೆಸ್ ಕೊಟ್ಟು ಹೋದ ದೇವರು. ಯೇಸು ಹೇಳಿದ್ರು, ಯೋಹನ್ನ ಶುಭ ಸಂದೇಶ
14ನೇ ಅಧ್ಯಾಯ 1-2ರಲ್ಲಿ ಈಗ ನಾನು ಹೋಗ್ತಾ ಇದ್ದೀನಿ, ಪುನಃ ನಾನು ವಾಪಸ್ ಬರ್ತೀನಿ, ನಿನಗಾಗಿ ಒಂದು ಕೊಠಡಿಯನ್ನು ಸಿದ್ಧ ಮಾಡಿಟ್ಟು ನಾನು ವಾಪಸ್ ಬರ್ತೀನಿ, ಬಂದ ತಕ್ಷಣ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನನಗಾಗಿ ನಿನಗಾಗಿ ಅಲ್ಲೊಂದು ಕೊಠಡಿ ಸಿದ್ಧವಾಗ್ತಾ ಇದೆ, ಕನ್ಸ್ಟ್ರಕ್ಷನ್ ವರ್ಕ್ ಇಸ್ ಗೋಯಿಂಗ್ ಆನ್ ದೇರ್. ಅದು ಮುಗಿದ ತಕ್ಷಣ ಯೇಸು ಬಂದು ನನ್ನನ್ನು ನಿಮ್ಮನ್ನು ಕರ್ಕೊಂಡು ಹೋಗುವಾಗ ನಮ್ಮ ಕುಟುಂಬ ಆಶೀರ್ವಾದದ ಕುಟುಂಬವಾಗಿ, ಬಿಡುಗಡೆಯ ಕುಟುಂಬವಾಗಿ, ಯೇಸುವಿನನ್ನು ನೋಡಿ ಯೇಸುವಿನೊಂದಿಗೆ ಹೋಗಲು ನಾನು ನೀವು ರೆಡಿ ಇದ್ದೀವಾ? ಯೋಚನೆ ಮಾಡುವ ಪ್ರಿಯರೇ, ಯೋಚನೆ ಮಾಡುವ. ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಸಮಾಧಾನಕ್ಕಾಗಿ ಪಾಪದ ಹಿಂದೆ ಓಡಬೇಡಿ, ಯೇಸುವಿನಿಂದ ಓಡಿ. ಸಂತ ಪೌಲರು ಹೇಳ್ತಾರೆ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಯೇಸುವನ್ನು ಆದಾಯ ಮಾಡಿಕೊಳ್ಳಲೋಸ್ಕರ ಲೋಕದ ಎಲ್ಲಾ ಸುಖಗಳನ್ನು ನಾನು ಕಸವಾಗಿ ಕಾಣ್ತಾ ಇದ್ದೀನಿ. ಯೇಸು ನಮ್ಮ ಜೀವನದಲ್ಲಿ ರಸ ಆಗಬೇಕಾದ್ರೆ ಉಳಿದ ಎಲ್ಲಾ ಪಾಪದ ಅವಸ್ಥೆಗಳು ನಮ್ಮ ಜೀವನದಲ್ಲಿ ಕಸ ಆಗಬೇಕು. ಯೇಸು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಭವಿಷ್ಯದಲ್ಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ನಮ್ಮ ಮಕ್ಕಳ ಜೀವನ ಭವಿಷ್ಯದಲ್ಲಿ, ಮಕ್ಕಳ ಏಳಿಗೆ ಅಭಿವೃದ್ಧಿಯಲ್ಲಿ, ನಮ್ಮ ಕುಟುಂಬದ ಆಶೀರ್ವಾದದಲ್ಲಿ ರಸವಾಗಬೇಕು. ಯೇಸು ರಸ ಆಗಬೇಕು, ಉಳಿದಿದೆಲ್ಲ ಕಸ ಆಗಬೇಕು. ಯೇಸು ನಮ್ಮ ಜೀವನಕ್ಕೆ ಒಂದ್ಸಲ ಬಂದುಬಿಟ್ರೆ ಸಾಕು ಪ್ರಿಯರೇ, ಬಂದುಬಿಟ್ರೆ ಸಾಕು. ಜಕಾಯನ ಮನೆಗೆ ಯೇಸು ಹೋದ್ರು. ಯೇಸು ಹೇಳಿದ್ರು, ಹಿಂದೆ ಈ ಮನೆ ಆಶೀರ್ವಾದ ಹೊಂದಿತು. ಯೇಸು ಇದ್ದ ಮೇಲೆ ಮತ್ತೆ ಯಾರು ಬೇಕು ನಮಗೆ? ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ಸರ್ವೇಶ್ವರ ಅವರಿಗೆ ಅಸಾಧ್ಯ ಯಾವುದಿಲ್ಲ. ಅವರು ಎಲ್ಲವನ್ನು ಕೊಡಲು ಶಕ್ತನಾದ ದೇವರು. ಎಲ್ಲವನ್ನು ನಮಗೆ ಏನು ಬೇಕು ಅದು ಅವರಿಗೆ ಗೊತ್ತಿದೆ. ಅವ್ರು ನಮ್ಮ ತಂದೆ, ಅವ್ರು ನಮ್ಮ ತಾಯಿ, ಅವ್ರು ನಮ್ಮ ಡ್ಯಾಡಿ, ಅವ್ರು ನಮ್ಮ ಮಮ್ಮಿ, ಅದಕ್ಕಿಂತ ಮಿಗಿಲಾದವರು ಖಂಡಿತ ಕೊಡ್ತಾರೆ. ಆದರೆ ಒಪ್ಪಿಸಿಕೊಡಿ ಯೇಸುವಿಗೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ, ಈಗೋ ಸ್ವಾಮಿ, ನನ್ನಲ್ಲಿ ಅನೇಕ ವೇದನೆಗಳಿದೆ ಯೇಸುವೆ. ನನಗೆ ಇಷ್ಟ ಇಲ್ಲದಿದ್ರು ನನ್ನ ಮದುವೆ ಮಾಡಿಸಿದ್ರು. ಹಳೆ ಸಂಬಂಧ, ಹಳೆ ಸ್ನೇಹ ಬಿಟ್ಟು ಹೋಗ್ತಾ ಇಲ್ಲ ಯೇಸುವೆ. ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪತ್ನಿಗೆ, ನನ್ನ ಪತಿಗೆ ನಾನು ಪರಿಶುದ್ಧ ಪತಿಯಾಗಿ, ಪರಿಶುದ್ಧ ಪತ್ನಿಯಾಗಿ ಜೀವಿಸಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಆದರೆ ನನ್ನಿಂದ ಆಗ್ತಾ ಇಲ್ಲ ಸ್ವಾಮಿ. ನನ್ನ ಮಕ್ಕಳಿಗೆ ಪರಿಶುದ್ಧವಾದ ತಂದೆಯಾಗಿ, ತಾಯಿಯಾಗಿ ನಾನು ಜೀವನ ಮಾಡಬೇಕು, ನನ್ನ ಯೇಸುವಿನ ವಾಕ್ಯದಂತೆ ಜೀವಿಸಬೇಕು ಅಂತ ದಾಹ ಇದೆ, ಆಸೆ ಇದೆ. ಆಗ್ತಾ ಇಲ್ಲ ಯೇಸುವೆ. ಕಷ್ಟಗಳು ಯೇಸುವೆ, ನೋವುಗಳು ಯೇಸುವೆ, ರೋಗಗಳು ಯೇಸುವೆ, ಚಿಂತೆಗಳು ಯೇಸುವೆ, ದುಃಖಗಳು ಯೇಸುವೆ, ಸಾಲದ ಅವಸ್ಥೆ ಯೇಸುವೆ, ರೋಗದ ಅವಸ್ಥೆ ಯೇಸುವೆ, ಊಟಕ್ಕೆ ಕೂಡ ಕಷ್ಟಪಡ್ತಾ ಇರುವ ಅವಸ್ಥೆ ಯೇಸುವೆ, ಕೆಲಸ ಕಳೆದುಕೊಂಡ ಅವಸ್ಥೆ, ವಿಸಾ ಕಳೆದುಕೊಂಡ ಅವಸ್ಥೆ ಯೇಸುವೆ. ದಿನಾ ಕಣ್ಣೀರು ಸ್ವಾಮಿ, ದಿನಾ ದುಃಖ ಯೇಸುವೆ. ಆ ಟೆನ್ಷನ್ ಇಂದ ಯಾರ ಹತ್ರ ನನಗೆ ಕುಟುಂಬದಲ್ಲಿ ಸಮಾಧಾನವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಆಗ್ತಾ ಇಲ್ಲ ಯೇಸುವೆ. ನನ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ, ಕೃಪೆ ನೀಡಿರಿ ಯೇಸುವೆ. ನಿಮ್ಮ ಪರಿಶುದ್ಧ ಆತ್ಮರನ್ನು ನನ್ನಲ್ಲಿ ತುಂಬಿರಿ ಸ್ವಾಮಿ. ಬಿಡುಗಡೆ ಮಾಡಲು ಶಕ್ತನಾದ ಯೇಸುವೆ, ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ, ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಸರ್ವರ ಬಂಧನಗಳು, ಕಟ್ಟುಗಳು, ರೋಗಗಳು, ಬಾಧೆಗಳು, ಅಸ್ವಸ್ಥತೆಗಳು, ಬಲಹೀನತೆಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸರ್ವರ ದೇಹಾತ್ಮ ಮನಸ್ಸನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ. ಸೈತಾನನ ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ಎಲ್ಲ ದುಶ್ಚಟ ದುರ್ಗುಣಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ಬಂಧನಗಳು ಯೇಸು ನಾಮದಲ್ಲಿ ಮುರಿದು ಬೀಳಲಿ. ಶೋಧನೆಗಳು ಯೇಸು ನಾಮದಲ್ಲಿ ಜಯಿಸಲ್ಪಡಲಿ. ಪರಿಶುದ್ಧಾತ್ಮನ ಅಭಿಷೇಕ ಈ ನಿಮಿಷ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಯಾರಿಗೆಲ್ಲ ಈ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ನಮ್ಮ ಪ್ರಾರ್ಥನೆ ತಲುಪಿದಕ್ಕಾಗಿ ಸ್ತೋತ್ರ ಯೇಸುವೆ. ಕೊರೋನಾ ರೋಗದಿಂದ ಬಳಲ್ತಾ ಇರುವವರು, ಅನೇಕ ರೋಗ ಬಾಧೆಗಳಿಂದ ಬಳಲ್ತಾ ಇರುವವರು, ವೈದ್ಯರಲ್ಲಿ ಘನ ವೈದ್ಯನಾದ ವೈದ್ಯನೇ ಮುಟ್ಟಿ ಸೌಖ್ಯ ಪಡಿಸಿದಕ್ಕಾಗಿ ಸ್ತೋತ್ರ. ಎಲ್ಲರ ಕಣ್ಣೀರು ಒರೆಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಶ್ವಾಸಕೋಶಕ್ಕೆ ಆಕ್ಸಿಜನ್ ಸಿಗದೆ ಕಷ್ಟಪಡುತ್ತಿರುವ ಎಲ್ಲಾ ರೋಗಿಗಳ ಯೇಸುವೆ ಈ ನಿಮಿಷದಲ್ಲಿ ಅವರ ಶ್ವಾಸಕೋಶವನ್ನು ಮುಟ್ಟಿ ಸೌಖ್ಯದ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆಯ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಕೃಪೆಯ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ವೆಂಟಿಲೇಟರ್ ಇರುವ ಎಲ್ಲಾ ರೋಗಿಗಳನ್ನು ಮುಟ್ಟಿರಿ ಸ್ವಾಮಿ. ಆಕ್ಸಿಜನ್ ಸಿಗದೆ ಇರುವ ರೋಗಿಗಳನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ಕೊರೋನಾ ವಾರಿಯರ್ಸ್ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಎಲ್ಲ ಅಧಿಕಾರಿಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ವೈದ್ಯರು ದಾದಿಯರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಆಶೀರ್ವದಿಸಿದ್ದಕ್ಕಾಗಿ
ಸ್ತೋತ್ರ. ಯೇಸುವೆ, ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡುತ್ತಿರುವ ಎಲ್ಲ ಟೀಚರ್ಸ್ ಆಶೀರ್ವಾದದಿಂದ ತುಂಬಲ್ಪಡುವುದಕ್ಕಾಗಿ ಸ್ತೋತ್ರ. ಯಾವ ವೈರಸ್ ಬ್ಯಾಕ್ಟೀರಿಯಾ ಅವರನ್ನು ಮುಟ್ಟದೆ ಪರಿಶುದ್ಧ ರಕ್ತದ ಸಂರಕ್ಷಣೆ ಹೊದಿಕೆ ಕೋಟೆಯಲ್ಲಿ ಸರ್ವರನ್ನು ಬಂಧಿಸಿ ಯೇಸುವೆ, ನಿಮ್ಮ ವಾಕ್ಯಗಳ ಶಕ್ತಿ, ವಾಗ್ದಾನಗಳ ಶಕ್ತಿಯಿಂದ ತುಂಬಿಸಿ ಅನುಗ್ರಹಿಸಿ ಆಶೀರ್ವದಿಸುವ ನಿಮ್ಮ ಕರುಣೆಗಾಗಿ, ಪ್ರೀತಿಗಾಗಿ, ದಯೆಗಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಕರುಣೆಯ ಹೃದಯದಿಂದ, ನಿಮ್ಮ ಪ್ರೀತಿಯ ಕಿರಣದಿಂದ ನಮ್ಮ ಒಬ್ಬೊಬ್ಬರನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ನಾವು ಕುಟುಂಬ ಪ್ರಾರ್ಥನೆ ಮಾಡುವಾಗ, ಜಪಸರ ಮಾಡುವಾಗ, ಕರುಣೆಯ ಜಪಸರ ಮಾಡುವಾಗ, ಸ್ತುತಿ ಮಾಡುವಾಗ, ಹಾಡು ಹೇಳುವಾಗ ನಿಮ್ಮ ಮಹಿಮೆ ನಮ್ಮಲ್ಲಿ ಅನುಗ್ರಹಿಸಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಮ್ಮ ಮಾತೆಯ ಸರ್ವರನ್ನು ಸಮರ್ಪಿಸಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.